ನಮಸ್ಕಾರ ವೀಕ್ಷಕರೇ. ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ವ್ಯಾಪ್ತಿಯ ಎನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೀ ಟರ್ಮ್ ಬೇಬೀಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಿದ್ದೇವೆ. ಈ ಮಾಹಿತಿಯನ್ನು ನೀಡಲು ನಮ್ಮ ಜೊತೆಗೆ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಪೀಡಿಯಾಟ್ರಿಕ್ಸ್ ಮಕ್ಕಳ ವಿಭಾಗದ ಡಾಕ್ಟರ್ ಮಿಥುನ್ HK ಅವರಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈ ಪ್ರೀ ಮೆಚುರಿಟಿ ಪ್ರೀ ಟರ್ಮ್ ಬೇಬೀಸ್ ಅಂದರೆ ಏನು ಅಂತ? ಯಾವುದೇ ಒಂದು ಸ್ತ್ರೀ ಗರ್ಭಿಣಿ ಅಂತ ಹೇಳಿದಾಗ 9 ತಿಂಗಳ ನಂತರ ಮಗುವಿನ ಹೆರಿಗೆ ಆಗ್ತದೆ. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ 9 ತಿಂಗಳು ಮುಂಚೆನೇ ಹೆರಿಗೆ ಆಗುತ್ತೆ. ಆ ಥರದ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಪ್ರೀ ಟರ್ಮ್ ಬೇಬೀಸ್ ಅಂದರೆ ಅವಧಿಗಿಂತ ಮುಂಚೆ ಹುಟ್ಟಿರುವಂಥ ಅವಧಿ ಪೂರ್ವ ಮಗು ಅಂತ ನಾವು ಹೇಳ್ತೇವೆ. ಸೊ ಅದು ನಾರ್ಮಲ್ ಆಗಿ ನಾವು ಒಂದು 9 ಮಾಸ ಅಂತ ಹೇಳಿದರೆ ನಾವು ವೀಕ್ಸ್ ಲೆಕ್ಕದಲ್ಲಿ ಅಂದರೆ ವಾರ ಲೆಕ್ಕದಲ್ಲಿ ಹೇಳೋದಾದರೆ ಒಂದು 40 ವಾರ ಕಂಪ್ಲೀಟ್ ಆದಮೇಲೆ ಕಂಪ್ಲೀಟ್ ಅಂದರೆ 9 ಮಾಸ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತೇವೆ. ಬಟ್ ಅದರಲ್ಲಿ ಈ ಪ್ರೀಟರ್ಮ್ ಬೇಬೀಸ್ ಅಂತಂದರೆ ಒಂದು 37 ವಾರಕ್ಕಿಂತ ಮುಂಚೆ ಹುಟ್ಟಿರುವಂಥ ಎಲ್ಲ ಮಕ್ಕಳನ್ನು ನಾವು ಪ್ರೀಟರ್ಮ್ ಬೇಬೀಸ್ ಅಂತೇಳಿ ತಗೊಳ್ತೇವೆ. ಸೊ ಅದರಲ್ಲಿ ಮತ್ತೆ ಫರ್ದರ್ ನಾವು ಕ್ಲಾಸಿಫೈ ಮಾಡೋದಾದರೆ ಅಂದರೆ ಇನ್ನು ಫರ್ದರ್ ಹೇಳೋದಂತಂದರೆ 32 ವಾರಕ್ಕಿಂತ ಕಡಿಮೆ ಕಡಿಮೆ ವಾರಗಳಲ್ಲಿ ಹುಟ್ಟಿರೋಂಥ ಮಗುವನ್ನ ತುಂಬ ಎಕ್ಸ್ಟ್ರೀಮ್ಲಿ ಪ್ರೀಟರ್ಮ್ ಅಂತ ನಾವು ಹೇಳ್ತೇವೆ. ಸೊ 32ರಿಂದ 36 ವಾರ ಅದನ್ನು ಮತ್ತೆ 35 ವಾರದ ನಂತರದಿಂದ 37 ವಾರದವರೆಗಿಂತದನ್ನು ಲೇಟ್ ಪ್ರೀಟರ್ಮ್ಸ್ ಅಂತ ನಾವು ಹೇಳ್ತೇವೆ. ಸೊ ಈ ಥರ ಪ್ರೀಟರ್ಮ್ ಬೇಬೀಸ್ ಮಕ್ಕಳೆಲ್ಲ ಹುಟ್ಟೋದು ಯಾಕೆ ಹುಟ್ಟುತ್ತಾರೆ ಆ ಮಕ್ಕಳು ಅಂತ? ಸಾಮಾನ್ಯವಾಗಿ ಕೆಲವು ಕಾರಣಗಳಲ್ಲೂ ಅಂತಂದರೆ ತಾಯಿಗೆ ತುಂಬ ಯಂಗ್ ಏಜ್ ಅಂತಂದರೆ ಆಲ್ಮೋಸ್ಟ್ ಒಂದು 17-18 ವರ್ಷ ಪ್ರಾಯದಲ್ಲೇ ತಾಯಿ ಅಂದರೆ ಹುಡುಗಿ ಏನಾದರೂ ಪ್ರೆಗ್ನೆಂಟ್ ಆದರೆ ಆವಾಗಲೂ ಕೂಡ ಇವರಿಗೆ ಪ್ರೀಟರ್ಮ್ ಬೇಬೀಸ್ ಡೆಲಿವರಿ ಆಗುವಂಥ ಚಾನ್ಸ್ ಇರ್ತದೆ. ಇಲ್ಲ ಅಂತಂದರೆ ತಾಯಿಗೆ ಏನಾದರೂ ಅವಳಿ ಜವಳಿ ಮಕ್ಕಳು ಅಂತ ಹೇಳ್ತೀವಿ, ಟ್ವಿನ್ಸ್, ಅದೇ ಥರ ಟ್ರಿಪ್ಲೆಟ್ಸ್, ಕ್ವಾಡ್ರಿಪ್ಲೆಟ್ಸ್, ಹಾಗೆ ಜಾಸ್ತಿ ಮಕ್ಕಳು ಹೊಟ್ಟೆ ಒಳಗೆ ಬೆಳವಣಿಗೆ ಆಗ್ತಾ ಇದ್ದರೂ ಕೂಡ ಅವಾಗಲೂ ಕೂಡ ಅವಧಿಗಿಂತ ಮುಂಚೆನೇ ಡೆಲಿವರಿ ಆಗೋ ಚಾನ್ಸ್ ಇರ್ತದೆ. ಇನ್ನು ಹೇಳಬೇಕಂದ್ರೆ ಫಿಸಿಕಲ್ ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡ ಅಥವಾ ದೈಹಿಕ ಒತ್ತಡ ಅಂದರೆ ಕೆಲವರು ಈಗ ಮ್ಯಾನ್ಯುಯಲ್ ಲೇಬರ್ಸ್ ಅವರೆಲ್ಲ ತಗೊಂಡ್ರೆ, ಸೊ ಅವ್ರು ಕೂಲಿ ಕೆಲಸ ಮಾಡುವಂಥ ಅವರಿಗೆಲ್ಲ ಅವರು ಜಾಸ್ತಿ ದೈಹಿಕ ಒತ್ತಡ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಇಲ್ಲ ಹಾಗೆ ಮಾನಸಿಕ ಒತ್ತಡ ಜಾಸ್ತಿ ಇದ್ದರೂ ಕೂಡ ಅವಾಗಲೂ ಕೂಡ ಅವರಿಗಿಂತ ಮುಂಚೆ ಹೆರಿಗೆ ಆಗುವಂಥ ಪ್ರಸವ ಆಗುವಂಥ ಸಂಭವ ಇರ್ತದೆ. ಅದೇ ಥರ ಇನ್ನು ಕೆಲವೊಂದು 40-50% ಇದರಲ್ಲಿ ಕೇಸ್ಗಳಲ್ಲಿ ನಮಗೆ ರೀಸನ್ ಗೊತ್ತಿಲ್ಲ, ಯಾಕೆ ಕಾರಣ ಆ ಥರ ಆಗುತ್ತೆ ಅನ್ನೋ ರೀಸನ್ ಕೂಡ ಗೊತ್ತಿರೋದಿಲ್ಲ. ಇನ್ನು ತಾಯಿಯಲ್ಲಿ ಇರುವಂಥ ಕೆಲವು ಡಯಾಬಿಟಿಸ್ ಅಥವಾ BP ಜಾಸ್ತಿ ಇರುವಂಥದ್ದು, ಆ ಥರದ ಪರಿಸ್ಥಿತಿಯಲ್ಲಿ ಕೂಡ ಅವಧಿಗಿಂತ ಮುಂಚೆ ಡೆಲಿವರಿ ಆಗೋ ಚಾನ್ಸ್ ಇರುತ್ತೆ. ಇನ್ನು ತಾನಾಗಿಯೇ ಅವಧಿಗಿಂತ ಮುಂಚೆ ಡೆಲಿವರಿ ಆಗುವಂಥ ಒಂದು ಭಾಗ ಇರುತ್ತೆ. ಇನ್ನು ಕೆಲವು ಸಲ ತಾಯಿ ಅಥವಾ ಮಗುವಿನ ಪರಿಸ್ಥಿತಿ ನೋಡಿಬಿಟ್ಟು ನಾವೇ ಕೆಲವು ಸಲ ಅದನ್ನು ಡೆಲಿವರಿನ ಮುಂಚೆ ಮಾಡಿಸ್ಬೇಕಾಗ್ತದೆ. ಆವಾಗಲೂ ಕೂಡ ಅದನ್ನು ಪ್ರೀಟರ್ಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಓಕೆ ಡಾಕ್ಟರ್, ಈಗ ಈ ಥರ ಹುಟ್ಟುವ ಮಕ್ಕಳಿಗೆ ಏನೇನು ತೊಂದರೆಗಳು ಆಗ್ತದೆ ಅಂತ ಏನಾದರೂ ಪರ್ಟಿಕ್ಯುಲರ್ ಈ ಥರ ಸಮಸ್ಯೆ ಈ ಮಕ್ಕಳಿಗೆ ಇರ್ತದೆ ಅಂತ ಹೇಳಿ ಫ್ಯೂಚರಲ್ಲಿ? ಹೌದು. ಅಂದರೆ ಯಾವುದೇ ಒಂದು ಮಗು ತಾಯಿ ಹೊಟ್ಟೆ ಒಳಗೆ ಬೆಳವಣಿಗೆ ಆಗುವಾಗ ಸೊ ಫಸ್ಟ್ ಒಂದು 3 ತಿಂಗಳು ಮಗುವಿನ ಒಂದು ಅಂದರೆ ಮನುಷ್ಯ ರೂಪ ಬರಲಿಕ್ಕೆ ಒಂದು ಫಸ್ಟ್ 3 ತಿಂಗಳು ಬೇಕಾಗ್ತದೆ. ಸೊ ಮನುಷ್ಯ ರೂಪ 3ರಿಂದ 6 ತಿಂಗಳು ಬಂದ ಮೇಲೆ ಅದರಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಅಂತಂದರೆ ಬ್ರೈನ್ ಆಗಲಿ, ಹಾರ್ಟ್ ಆಗಲಿ, ಅಥವಾ ಕರಳಾಗಲಿ ಅಥವಾ ಕಿಡ್ನಿ, ಅದೆಲ್ಲದು ಬೆಳವಣಿಗೆ ಆಗಲಿಕ್ಕೆ ಒಂದು ಸಮಯ ತಗೊಳ್ತದೆ, ಒಂದು 6-7 ತಿಂಗಳು ಆಗ್ತದೆ. ಸೊ ಅದರ ನಂತರ ಅದರದ್ದು ಮೆಚ್ಯೂರಿಟಿ ಅಂತ ನಾವು ಹೇಳ್ತೇವೆ. ಅಂದರೆ ಒಂದು 7-8 ತಿಂಗಳಲ್ಲಿ ಮಗು ನೋಡಲಿಕ್ಕೆ ಕಂಪ್ಲೀಟಾಗಿ ಒಂದು ಹ್ಯೂಮನ್ ಬೇಬಿ ಅಂತ ಹೇಳ್ತೇವೆ. ಅಂದರೆ ಮಗುವಿನ ಕಂಪ್ಲೀಟ್ ಸ್ವರೂಪ ಇರ್ತದೆ, ಬಟ್ ಒಳಗೆ ಇರೋಂಥ ಆರ್ಗನ್ಸ್ ಯಾವುದು ಸೊ ಕಂಪ್ಲೀಟಾಗಿ ಇನ್ನೂ ಮೆಚ್ಯೂರ್ ತಾನಾಗೆ ಸ್ವಂತವಾಗಿ ಕೆಲಸ ಮಾಡೋಷ್ಟು ಫುಲ್ ಮೆಚ್ಯೂರಿಟಿ ಬಂದಿರೋದಿಲ್ಲ. ಸೊ ಅದರಲ್ಲಿ ಮುಖ್ಯವಾಗಿ ನಮಗೆ ಗೊತ್ತಾಗುವಂಥದ್ದು ಹುಟ್ಟಿದ ತಕ್ಷಣ ನಾವು ಕೆಲವು ಸಮಸ್ಯೆಗಳನ್ನು ಆ ಮಗು ಎದುರಿಸುತ್ತೆ. ಅದರಲ್ಲಿ ಉಸಿರಾಡುವಂಥ ತೊಂದರೆ ಭಾರಿ ಮುಖ್ಯವಾದದ್ದು. ಯಾಕಂದರೆ ಮಗುವಿನ ಶ್ವಾಸಕೋಶ ಪೂರ್ತಿ ಬೆಳವಣಿಗೆ ಆಗದೇ ಇರುವಾಗ ಮಗು ತಾನಾಗೆ ಉಸಿರಾಡಿ ನೀವೆಲ್ಲ ಉಸಿರಾಡಿಗೆ ಗಾಳಿಯಲ್ಲಿ ಮೇಂಟೈನ್ ಆಗುವಂಗೆ, ಸೊ ಹಾಗೆ ಮಗು ಆ ಥರ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆವಾಗ ಮಗು ಹುಟ್ಟಿದ ತಕ್ಷಣ ಉಸಿರಾಡಲಿಕ್ಕೆ ತೊಂದರೆ ಶುರುವಾಗ್ತದೆ. ಆವಾಗ ನಾವು ಯೂಶಲಿ ಮಗುವಿಗೆ ವೆಂಟಿಲೇಟರ್ ಅಂತ ಹೇಳ್ತೀವಿ, ವೆಂಟಿಲೇಟರ್ ಹಾಕಿ ಮತ್ತು ಮಗುವಿನ ಶ್ವಾಸಕೋಶದ ಬೆಳವಣಿಗೆ ಆಗಲಿಕ್ಕೆ ಕೆಲವು ಥರ ಸರ್ಫ್ಯಾಕ್ಟೆಂಟ್ ಅನ್ನೋ ಒಂದು ಔಷಧಿ ಕೂಡ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ಬೇರೆ ಸಪೋರ್ಟಿವ್ ಕೇರ್ ಕೊಟ್ಟು ಮತ್ತು ನಿಧಾನವಾಗಿ ಅದು ಶ್ವಾಸಕೋಶ ಬೆಳವಣಿಗೆ ಆದಮೇಲೆ ಮೆಷಿನಿಂದ ತೆಗೆದು ಕಂಪ್ಲೀಟ್ ಕೇರ್ ಕೊಡ್ತೇವೆ. ಅದೇ ಥರ ಮಗುವಿನ ಹಾರ್ಟ್ ಕೂಡ ಅಷ್ಟೇ. ಸೊ ಅದು ಪಂಪ್ ಮಾಡಲಿಕ್ಕೆ ಅಥವಾ ಹಾರ್ಟಿನ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಮೆಚ್ಯೂರಿಟಿ ಬಂದಿರೋದಿಲ್ಲ. ಆವಾಗ ಕೆಲವು ಸಲ ಹಾರ್ಟಿನ ಪ್ರೆಷರ್ಸ್ ಎಲ್ಲ ಮೇಂಟೈನ್ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ಕೊಡಬೇಕಾಗ್ತದೆ. ಅದೇ ಥರ ಬ್ರೈನಿನ ಬೆಳವಣಿಗೆನೂ ಕೂಡ ಅಷ್ಟೊಂದು ಆಗಿರೋದಿಲ್ಲ.
ಅದರಲ್ಲಿ ಏನಾಗುತ್ತೆ ತುಂಬ ಈಗ ಒಂದು 28-30 ವಾರಕ್ಕಿಂತ ಕಡಿಮೆ ಅವಧಿಯಲ್ಲಿ ಹುಟ್ಟಿರುವಂಥ ಮಕ್ಕಳಿಗೆ ಸೊ ಯೂಶಲಿ ನೀವು ಏನೇ ಉಸಿರಾಡ್ತಾ ಇದ್ರು ಬ್ರೈನಿಂದ ಸಿಗ್ನಲ್ ಬರ್ತಾ ಇರ್ತದೆ. ಸೊ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ಉಸಿರಾಡೋದು ಅದೆಲ್ಲ ಮಾಡ್ತಾ ಇರ್ತೇವೆ. ಬಟ್ ಈ ಥರ ಯಾವುದಕ್ಕಿಂತ ಮುಂಚೆ ಹುಟ್ಟಿರೋ ಮಕ್ಕಳಲ್ಲಿ ಆ ಬ್ರೈನಿಂದ ಬರುವಂಥ ಬ್ರೈನ್ ಮೆಚುರಿಟಿ ಇಲ್ಲದೇ ಇರೋದ್ರಿಂದ ಆ ಬ್ರೈನಿಂದ ಬರುವಂಥ ಸಿಗ್ನಲ್ಗಳು ತುಂಬ ಕಡಿಮೆ ಇರುತ್ತೆ. ಆವಾಗ ಕೆಲವು ಸಲ ಉಸಿರಾಡ್ತಾ ಇರೋ ನಮಗೆ ಸಡನ್ನಾಗಿ ಉಸಿರಾಡೋದನ್ನು ನಿಲ್ಲಿಸಿಬಿಡುತ್ತೆ. ನಾವು ಅಪ್ನಿಯಾ ಅಂತ ಹೇಳ್ತೇವೆ, ಅಪ್ನಿಯಾ ಆಫ್ ಪ್ರಿಮೆಚ್ಯೂರಿಟಿ ಅಂತ. ಸೊ ಆ ಥರದ ಪ್ರಾಬ್ಲಮ್ ಕೂಡ ಬರ್ಬೋದು. ಸೊ ಮತ್ತು ಇನ್ನೊಂದು ಮುಖ್ಯವಾಗಿ ಬರುವಂಥದ್ದು ಅಂದರೆ ಜೀರ್ಣ ಮಾಡ್ಕೊಳ್ಳುವಂಥ ಕೆಪಾಸಿಟಿ. ಅಂದರೆ ಯಾವುದೇ ಮಗು ಹುಟ್ಟಿದ ಮೇಲೆ ಯೂಶ್ವಲಾಗಿ ತಾಯಿ ಹಾಲು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಆಮೇಲೆ ಜೀರ್ಣವಾಗಿ ಮಗು ಮೂತ್ರ ಮೋಷನ್ ಮಾಡಿ ತೂಕ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಈ ಥರದ ಮಕ್ಕಳಿಗೆ ಕರಳಿನ ಬೆಳವಣಿಗೆ ಕೂಡ ಸರಿಯಾಗಿ ಆಗಿರೋದಿಲ್ಲ. ಸೊ ಹಾಗಾಗಿ ಹುಟ್ಟಿದ ತಕ್ಷಣವೇ ಅವರು ಡೈರೆಕ್ಟಾಗಿ ಹಾಲು ಕುಡಿಸೋದಾಗಲಿ ಅಥವಾ ತುಂಬ ಜಾಸ್ತಿ ಹಾಲು ಕೊಡೋದಾಗಲಿ ಆಗೋದಿಲ್ಲ. ಸೊ ಸ್ವಲ್ಪ ಸ್ವಲ್ಪ ಹಾಲು ಕೊಟ್ಟು ಮಗು ಜೀರ್ಣ ಆಗ್ತಾ ಇದೆ ಅಂತ ನೋಡಿಕೊಂಡು ಮತ್ತೆ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕಾಗ್ತದೆ. ಸೊ ಅದೇ ರೀತಿ ಅವ್ರದ್ದು ಬಾಡಿ ರೆಸಿಸ್ಟೆನ್ಸ್ ಪವರ್, ಇಮ್ಯುನಿಟಿ ಅಂತ ಹೇಳ್ತೇವೆ, ಅದು ಕೂಡ ಬೇರೆ ಅಂದರೆ ನವಜಾತ ಶಿಶುಗಳಿಗೆ ತುಂಬ ಕಡಿಮೆ ಇರುತ್ತೆ. ಅದರಲ್ಲೂ ಈ ಥರ ಅವರಿಗಿಂತ ಮುಂಚೆ ಹುಟ್ಟಿರೋ ಮಕ್ಕಳಲ್ಲಿ ಇನ್ನೂ ಕಡಿಮೆ ಇರ್ತದೆ. ಸೊ ಅಂಥ ಮಕ್ಕಳಲ್ಲಿ ಯಾವುದೇ ಒಂದು ಸಣ್ಣ ಇನ್ಫೆಕ್ಷನ್ ಏನೇ ಬಂದರೂ ಕೂಡ ಅದು ಸಡನ್ನಾಗಿ ಜಾಸ್ತಿ ಆಗುವಂಥ ಚಾನ್ಸ್ ಇರ್ತದೆ. ಸೊ ಈಗ ಹುಟ್ಟಿದ ತಕ್ಷಣವೇ ಪ್ರೀಟರ್ಮ್ ಮಕ್ಕಳಿಗೆ ಕೆಲವು ಇದರಲ್ಲಿ ಎಲ್ಲ ಇದನ್ನು ಆರ್ಗನ್ಸಲ್ಲೂ ಕೂಡ ಅಫೆಕ್ಟ್ ಆಗಿರುವಂಥ ಚಾನ್ಸ್ ಇರ್ತದೆ. ಬಟ್ ಒಂದು 30-32 ವಾರದ ನಂತರ ಅಂದರೆ ತುಂಬ ಮುಂಚೆ ಹುಟ್ಟಿರೋ ಮಗುಗೆ ಈ ಎಲ್ಲ ಪ್ರಾಬ್ಲಮ್ಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಒಂದು 36-37 ವಾರದ ಹತ್ರ ಬರೋದಂಗೆ ಆ ಮೆಚ್ಯೂರಿಟಿ ಸ್ವಲ್ಪ ಬೆಟರ್ ಇರುತ್ತೆ. ಹಾಗಾಗಿ ಅಷ್ಟೊಂದು ತೊಂದರೆ ಇರೋದಿಲ್ಲ. ಬಟ್ ಎಲ್ಲ ಬೇಬೀಸಲ್ಲೂ ಈ ಕೆಲವು ಮುಖ್ಯವಾದಂಥ ಕೆಲವು ತೊಂದರೆಗಳನ್ನು ನಾವು ನೋಡ್ತೇವೆ. ಎಸ್ ಡಾಕ್ಟರ್, ನಂದು ಮುಂದಿನ ಕ್ವೆಶನ್ ಏನಂತ ಹೇಳಿದರೆ, ಈ ಥರ ಹುಟ್ಟುವ ಮಕ್ಕಳು ಬದುಕ್ತಾರಾ ಮುಂದೆ? ಅಂದರೆ ಅವರಿಗೆ ತುಂಬ ಲಾಂಗ್ ಟರ್ಮ್ ಲೈಫ್ ಇರ್ತದಾ ಅಂತ ಹೇಳಿ. ಹಾಗೆ ಸೊ ಅದು ಹೌದು. ಅಂದರೆ ಈಗಿನ ನಮ್ಮ ಇದರಲ್ಲಿ ಬೆಳವಣಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಬೆಳವಣಿಗೆ ಆಗಿದೆ ಅದರಲ್ಲಿ ನಾವು ಅಂಥ ಮಕ್ಕಳನ್ನ ನಾವು ಮೇಯ್ನಾಗಿ NICU ಅಂದರೆ ICU, ಮಕ್ಕಳ ICU ಅಲ್ಲಿ NICU ಅಂತ ನಾವು ಹೇಳ್ತೇವೆ, ನವಜಾತ ಶಿಶುವಿನ ತೀವ್ರ ನಿಗಾ ಘಟಕ ಅಂತ ಏನು ಹೇಳ್ತೇವೆ. ಅದರಲ್ಲಿ ಮಗುವಿನ ಸಪೋರ್ಟಿವ್ ಕೇರ್ ಅಂತಂದರೆ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ತಾಯಿಯ ಹೊಟ್ಟೆಯೊಳಗೆ ಆಗುವಂಥ ಅಷ್ಟೊಂದು ಪ್ರೊಟೆಕ್ಷನ್, ಎಲ್ಲ ರೀತಿಯಲ್ಲಿ ಪ್ರೊಟೆಕ್ಷನ್ ಮತ್ತು ಆ ಮಗು ಬೇಕಾಗಿರುವಂತಹ ನ್ಯೂಟ್ರಿಷನ್ ಅದನ್ನೆಲ್ಲ ಕಂಪ್ಲೀಟಾಗಿ ಅಷ್ಟು ಚೆನ್ನಾಗಿ ಕೊಡಲಿಕ್ಕೆ ಆಗೋದಿಲ್ಲ. ಬಟ್ ನಾವು ಅದನ್ನು ಆಲ್ಮೋಸ್ಟ್ ನಿಯರ್ ಅಂತ ಹೇಳ್ತೇವೆ, ಅಂದರೆ ಅಷ್ಟು ಆಗುವಷ್ಟು ಕಂಪ್ಲೀಟಾಗಿ ಕೊಡೋಷ್ಟು ಪ್ರಯತ್ನ ಮಾಡ್ಬೋದು. ಸೊ ಅದನ್ನು ನಾವು ಸಪೋರ್ಟ್ ಮಾಡಬೇಕು. ಅಂದರೆ ಡೆವಲಪ್ಮೆಂಟನ್ನು ನಾವು ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಮಗುವಿನ ಬೆಳವಣಿಗೆ ಮೆಚುರಿಟಿ ಬರೋವರೆಗೆ ನಾವು ಸಪೋರ್ಟಿವ್ ಕೇರನ್ನು ಕೊಡ್ಬೋದು. ಸೊ ಹಾಗೆ ಕೊಟ್ಟಾಗ ಸೊ ಈಗ ನಾನು ಮೊದಲು ಹೇಳಿದಾಗ ಉಸಿರಾಡಲಿಕ್ಕೆ ತೊಂದರೆ ಬರುತ್ತೆ. ಆವಾಗ ನಾವೀಗ ಆರ್ಟಿಫಿಷಿಯಲ್ ವೆಂಟಿಲೇಷನ್ ಅಂದರೆ ಮೆಕ್ಯಾನಿಕಲ್ ವೆಂಟಿಲೇಷನ್ ಹಾಕಿ ಸರ್ಫ್ಯಾಕ್ಟೆಂಟ್ ಅಂಥದ್ದು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಮತ್ತು ನಿಧಾನವಾಗಿ ಆಕ್ಸಿಜನ್ ಎಲ್ಲ ಕಡಿಮೆ ಮಾಡಿಕೊಂಡು ಮೆಷಿನಿಂದ ತೆಗಿತೇವೆ. ಅದೇ ಥರ BP ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ದಿನ, ಅಂದರೆ ಅದ್ರದ್ದು ಮೆಚ್ಯೂರಿಟಿ ಬರೋವರೆಗೆ BP ಮೇಂಟೈನ್ ಮಾಡಲಿಕ್ಕೆಲ್ಲ ಮೆಡಿಸಿನ್ಸ್ ಕೊಟ್ಟು ಇದು ಮಾಡ್ಬೋದು. ಹಾಗೆ ಸಪೋರ್ಟಿವ್ ಕೇರ್, ಆದಷ್ಟು ಮಗುವಿಗೆ ಸಪೋರ್ಟಿವ್ ಕೇರ್ ಕೊಟ್ಟು ಅದನ್ನು ಬದುಕಿಸೋಂಥ ಚಾನ್ಸಸ್ ಉಂಟು. ಸೊ ಯೂಶಲಿ ಈಗ ಅಂದರೆ ಮಗು 26 ವಾರದ ನಂತರ ಎಲ್ಲ ಇದ್ದರೆ, ಅಂದರೆ 28 ವಾರಕ್ಕಿಂತ ಕಡಿಮೆ ಇದ್ದರೆ ಆ ಚಾನ್ಸ್ ಸ್ವಲ್ಪ ಕಡಿಮೆ ಆಗ್ತದೆ. ಒಂದು 60%-50% ಮಾತ್ರ ಚಾನ್ಸ್ ಇರ್ಬೋದು. ಬಟ್ ಅದೇ 32-33 ವಾರ ಎಲ್ಲ ಆದರೆ ಆವಾಗ ಬದುಕೊಳ್ಳೋ ಚಾನ್ಸಸ್ ಇನ್ನೂ ಜಾಸ್ತಿ ಆಗ್ತದೆ. ಸೊ ಒಂದು 70-80% ಅಷ್ಟು ಮಗು ಬದುಕುವಂಥ ಚಾನ್ಸ್ ಇರುತ್ತೆ. ಹಾಗೆ ಎಷ್ಟು ಲೇಟಾಗಿ ಮಗು ಡೆಲಿವರಿ ಆಗ್ತದೆ ಅಷ್ಟು ಬೆಟರ್ ಇರ್ತದೆ. ಈಗ ಈ ಪ್ರೀಟಮ್ ಮಕ್ಕಳಿಗೆ ಲಸಿಕೆಗಳನ್ನೆಲ್ಲ ಕೊಡ್ಬೋದು? ಅಂದರೆ ಈಗ ನಾರ್ಮಲ್ ಮಕ್ಕಳಿಗೆಲ್ಲ ಲಸಿಕೆ ಹಾಗೆ ಅಂತೆಲ್ಲ ಕೊಡ್ತಾರೆ, ಈ ಮಕ್ಕಳಿಗೆ ಕೊಡ್ಬೋದಾ? ಕೊಡ್ಬೋದು. ಸೊ ಯೂಶಲ್ ಆಗಿ ಏನಾಗುತ್ತೆ ಅಂದರೆ ಈ ಥರ ಅವಧಿಗಿಂತ ಮುಂಚೆ ಹುಟ್ಟಿರೋ ಎಲ್ಲ ಮಕ್ಕಳು ತೂಕ ಕೂಡ ಕಡಿಮೆ ಇರುತ್ತೆ. ಸೊ ನಾರ್ಮಲ್ ಆಗಿ ಒಂದು ಮಗು ಒಂದು 2.5-3 kg ಇದೆ ಅಂತಂದರೆ ಈ ಮಕ್ಕಳು ಯೂಶಲ್ ಆಗಿ 2 kgಗಿಂತ ಕಡಿಮೆನೇ ಇರ್ತಾರೆ. ಸೊ ಫಸ್ಟ್ ಯೂಶಲಿ ನಮಗೆ ಯಾವುದೇ ವ್ಯಾಕ್ಸಿನ್ ನಾವು ಕೊಡ್ತೀವಿ ಹುಟ್ಟಿದ ತಕ್ಷಣ BCG ಆ ಥರ ಎಲ್ಲ ಕೊಡ್ತೇವೆ. ಸೊ ಆ ವ್ಯಾಕ್ಸಿನ್ಸ್ ಎಲ್ಲ ಏನೇ ಕೊಡೋದಿದ್ರು ಕೂಡ ಈ ಪ್ರೀಟಮ್ ಮಕ್ಕಳಿಗೆ ಕೂಡ ಕೊಡ್ಬೋದು. ಬೇರೆ ಮಕ್ಕಳ ಥರನೇ ಈ ಮಕ್ಕಳಿಗೂ ಕೂಡ ಕೊಡ್ಬೋದು. ಸೊ ಕೆಲವು ಸಲ ಏನಾಗುತ್ತೆ, ಈ ಥರ ಮಕ್ಕಳು 1.5 kg 1 kg 800 ಗ್ರಾಮ್ ಆ ಥರ ಎಲ್ಲ ಮಕ್ಕಳಿಗೆ 2 kgಗಿಂತ ಕಡಿಮೆ ಇರೋ ಮಕ್ಕಳಿಗೆ ಅವರು ಡಿಸ್ಚಾರ್ಜ್ ಮಾಡಿ ಕಳಿಸಿದಾಗ ಹೊರಗಡೆ ಆ ಥರದ ಇಂಜೆಕ್ಷನ್ ಅದು ಲಸಿಕೆ ಕೊಡಲಿಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ, ತೂಕ ಜಾಸ್ತಿ ಇಲ್ಲ ಅಂತೇಳಿ. ಆ್ಯಕ್ಚುಲಿ ಆ ಥರ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅವರು ಈಗ 1.5 ತಿಂಗಳಿಗೆ 2.5 ತಿಂಗಳಿಗೆ 3.5 ತಿಂಗಳಿಗೆ ನಾವೇನು ಬೇರೆ ಮಕ್ಕಳಿಗೆ ಕೊಡ್ತೇವೆ ಅದೇ ಥರ ಈ ಮಕ್ಕಳಿಗೂ ಕೂಡ ಎಲ್ಲ ಲಸಿಕೆಗಳನ್ನು ಹಾಕ್ಬೋದು. ಅದಕ್ಕೆ ಯಾವುದೇ ರೀತಿಯ ಇದೇನಿಲ್ಲ. ಸೊ ಕೊಟ್ಟರೆ ಒಳ್ಳೆಯದು. ಅದಕ್ಕೆ ಮಗು ಕೂಡ ಇಂಪ್ರೂವ್ಮೆಂಟ್ ಕೂಡ ಆಗ್ತದೆ. ಮತ್ತು ಈ ಥರದ ಮಕ್ಕಳಿಗೇ ಈ ಎಲ್ಲ ನಾವೇನು ಲಸಿಕೆಗಳನ್ನು ಕೊಟ್ಟು ತಡೆಯುವಂಥ ಕಾಯಿಲೆಗಳಿದ್ದಾವೆ ಅದನ್ನೆಲ್ಲ ಈ ಮಕ್ಕಳಿಗೇ ಬರುವಂಥ ಚಾನ್ಸಸ್ ಜಾಸ್ತಿ. ಹಾಗಾಗಿ ಈ ಮಕ್ಕಳಿಗೆ ಲಸಿಕೆಗಳನ್ನು ಬೇರೆ ಮಕ್ಕಳ ಥರನೇ ಕೊಡಬೇಕಾಗ್ತದೆ. ಓಕೆ ಡಾಕ್ಟರ್, ಈಗ ನೀವು ತೂಕ ಕಮ್ಮಿ ಇರ್ತದೆ ಅಂತ ಹೇಳಿದ್ರಿ, ಅದು ಪರ್ಟಿಕ್ಯುಲರ್ ಆಗಿ ಪ್ರೀಟಮ್ ಮಕ್ಕಳಿಗೆ ಮಾತ್ರವಾ ಅಥವಾ? ಅಂದ್ರೆ ನಾನು ಮೊದಲೇ ಹೇಳಿದಾಗೆ ಮಗು ತಾಯಿ ಹೊಟ್ಟೆಯೊಳಗೆ ಬೆಳವಣಿಗೆ ಆಗುವಾಗ ಒಂದು 6 ತಿಂಗಳವರೆಗೆ ಮಗುವಿನ ಬೇರೆ ಬೇರೆ ಪಾರ್ಟ್ಸ್ ಎಲ್ಲ
ಒಂದು ಫಾರ್ಮ್ ಆಗುತ್ತೆ. ಅದಾದಮೇಲೆ ಅದರದ್ದು ಮೆಚುರಿಟಿ ಬಂದ ಹಾಗೆ ಮಗು ತೂಕ ಕೂಡ ಯೂಶುವಲ್ ಆಗಿ ಲಾಸ್ಟ್ 3 ತಿಂಗಳಲ್ಲೇ ಬೇಗ 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 ಜಾಸ್ತಿ ಆಗ್ತದೆ. ಹಾಗಾಗಿ ಈಗ ಒಂದು 6 ತಿಂಗಳಿಗೆ ಹುಟ್ಟಿದ ಮಗು ಅದು ತುಂಬ ತೂಕ ಕಡಿಮೆ ಇರ್ತದೆ, 7 ತಿಂಗಳಿಗೆ ಹುಟ್ಟಿದ ಮಗು ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೂಕ ಇರುತ್ತೆ. ಸೊ ಹಾಗೆ 9 ತಿಂಗಳ ಆದಮೇಲೆ ಹುಟ್ಟಿರೋಂಥ ಮಗು ನಾರ್ಮಲ್ ತೂಕ ಇರ್ತದೆ. ಹಾಗೆ ತೂಕ ಜಾಸ್ತಿ ಆಗಲಿಕ್ಕೆ ಕೂಡ ಬೆಳವಣಿಗೆ ಬೇಕಾಗ್ತದೆ. ಸೊ ಅದಕ್ಕಿಂತ ಮುಂಚೆ ಹುಟ್ಟಿರೋದ್ರಿಂದ ಹುಟ್ಟುವಾಗಲೇ ಮಕ್ಕಳ ತೂಕ ಕಡಿಮೆ ಇರ್ತದೆ. ಸೊ ಈ ಮಕ್ಕಳ ಬೆಳವಣಿಗೆ ಬೇರೆ ಮಕ್ಕಳ ಹಾಗೆ ಇರ್ತದಾ ಅಥವಾ ಬೇರೆ ರೀತಿ ಇರ್ತದಾ ಅಂತ? ಹಾಂ, ಸೊ 9 ತಿಂಗಳ ನಂತರ ಹುಟ್ಟಿದ ಮಕ್ಕಳ ಬೆಳವಣಿಗೆ ಕಂಪೇರ್ ಮಾಡಿದರೆ, ಸೊ ಈ ಮಕ್ಕಳ ಬೆಳವಣಿಗೆ ಸ್ವಲ್ಪ ಅಂದರೆ ಈಗ ಅಕಸ್ಮಾತ್ ಮಗು NICU ಅಂತ ಏನು ಪ್ರಾಬ್ಲಮ್ ಆಗಲಿಲ್ಲ, ಅಂದರೆ ಹುಟ್ಟಿದ ತಕ್ಷಣ ಎಂತ ಏನು ಪ್ರಾಬ್ಲಮ್ ಆಗಲಿಲ್ಲ, ಮತ್ತು ಹಾಲೆಲ್ಲ ಕುಡಿಲಿಕ್ಕೆ ಜೀರ್ಣ ಮಾಡ್ಕೊಳ್ಳಿಕ್ಕೆಲ್ಲ ಅಂತ ಏನು ತೊಂದರೆ ಆಗಲಿಲ್ಲ ಅಂತಂದರೆ ಈ ಮಕ್ಕಳ ಬೆಳವಣಿಗೆ ಬೇರೆ ಮಕ್ಕಳಿಗೆ ಆಲ್ಮೋಸ್ಟ್ ನಿಯರ್ ಇರ್ತದೆ. ಬಟ್ ಇದು ಸ್ವಲ್ಪ ಎಷ್ಟು ದಿವಸ ಮುಂಚೆ ಹುಟ್ಟಿರ್ತಾರೋ ಅಷ್ಟೊಂದು ನಮಗೆ ಗ್ಯಾಪ್ ಕೊಡಬೇಕಾಗ್ತದೆ, ಅಂದರೆ ಒಂದು ಕ್ಯಾಚಪ್ ಗ್ರೋತ್ ಅಂತ ಹೇಳ್ತೇವೆ. ಸೊ ಎಷ್ಟೇ ಪ್ರೀಟಮ್ ಆದರೂ ಒಂದು ಯೂಶಲಿ ಒಂದು 2 ವರ್ಷ ಆಗುವಾಗ ಅವರು ಬೇರೆ ಮಕ್ಕಳಷ್ಟೇ ತೂಕ ಅದೆಲ್ಲ ಬರಲಿಕ್ಕೆ ಚಾನ್ಸ್ ಉಂಟು. ಸೊ ಬಾಕಿ ಬೆಳವಣಿಗೆ ಕೂಡ ಬೇರೆ ಮಕ್ಕಳಿಗಿಂತ ಸ್ವಲ್ಪ ಸ್ಲೋ ಇರುತ್ತೆ, ಬಟ್ ಅದೇ ಥರ ಆಗೋ ಚಾನ್ಸ್ ಇರುತ್ತೆ. ಬಟ್ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಏನಾದ್ರು ಪ್ರಾಬ್ಲಮ್ಸ್ ಆಯಿತು, ಅಂದರೆ ಇನ್ಫೆಕ್ಷನ್ ಆಯಿತು ಅಥವಾ ತುಂಬ ದಿನ ICU ಇರಬೇಕಾಯಿತು, ಆ ICU ಟೈಮಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಎಲ್ಲ ಆಯಿತು, ಹಾಗಿದ್ದಾಗ ಕೆಲವು ಸಲ ಈ ಮಕ್ಕಳಿಗೆ ಸ್ವಲ್ಪ ಇದರ ಮುಂದೆ ಬೆಳವಣಿಗೆಯಲ್ಲಿ ಸ್ವಲ್ಪ ತೊಂದರೆ ಬರೋ ಚಾನ್ಸ್ ಇರ್ತದೆ. ಸೊ ಕೆಲವು ಸಲ ಈ ಬ್ರೈನ್ ಬೆಳವಣಿಗೆ ಸರಿಯಾಗಿ ಆಗಲಿಲ್ಲ ಅಥವಾ ಶ್ವಾಸಕೋಶದ ಬೆಳವಣಿಗೆ ಸರಿಯಾಗಿ ಆಗಲಿಲ್ಲ ಅಂದಾಗ ಮಗುವಿನ ನಡೆಯೋದ್ರಲ್ಲಾಗಲಿ ಅಥವಾ ಮಾತಾಗಲಾಗಲಿ ಆ ಥರದಲ್ಲಿ ಸ್ವಲ್ಪ ತೊಂದರೆ ಬರೋ ಚಾನ್ಸ್ ಇರ್ತದೆ. ಆಮೇಲೆ ಶ್ವಾಸಕೋಶದಲ್ಲಿ ಪದೇ ಪದೇ ಇನ್ಫೆಕ್ಷನ್ಗಳು ಬರುವಂಥದ್ದು ಆ ಥರ ಚಾನ್ಸಸ್ ಕೂಡ ಇರ್ತದೆ. ಎಸ್ ಡಾಕ್ಟರ್, ಪ್ರೀಟಮ್ ಬೇಬೀಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಪಡೆಯೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ಅಂತ ವೀಕ್ಷಕರೇ, ಎನ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ. ದಕ್ಷಿಣ ಕನ್ನಡದ ಪ್ರಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಎನಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಕ್ಲಾಸ್ ರೂಮ್ಸ್, ಸೆಮಿನಾರ್ ಹಾಲ್, ಲೈಬ್ರರಿ, ಕ್ಯಾಂಟೀನ್, ಟ್ರಾನ್ಸ್ಪೋರ್ಟ್ ಅಂಡ್ ಹಾಸ್ಟೆಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಎಂಪ್ಲಾಯ್ಮೆಂಟ್ ಅಂಡ್ ಪ್ಲೇಸ್ಮೆಂಟ್ ಸೆಲ್. ಏನಪೋಯದಲ್ಲಿದೆ ಐಷಾರಾಮಿ ಫೆಸಿಲಿಟೀಸ್, ಓದೋದಕ್ಕೆ ಪೂರಕ ಹಾಗೂ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವ ಫೆಸಿಲಿಟೀಸ್. ವಿರಾಮದ ಬಳಿಕ ಎನ್ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್, ನೀವು ಪ್ರೀಟಮ್ ಬೇಬೀಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಈ ಮಕ್ಕಳು ಡಿಸ್ಚಾರ್ಜ್ ಆದಮೇಲೆ ಯಾವ ಥರ ಕೇರ್ ತಗೊಳ್ಬೇಕು ಅಂತ ಹೇಳಿ. ಓಕೆ, ಸೊ ನಾವು NICU ಮಗು ಅಂದರೆ ICU ಮಗುನ ಹುಟ್ಟಿದ ನಂತರ ಕೇರ್ ಕೊಡಬೇಕಾದ್ರೆ ಎಕ್ಸ್ಟ್ರೀಮ್ ನಾವು ಇನ್ಫೆಕ್ಷನ್ ಆಗದೆ ಇರೋ ಹಾಗೆ ಹ್ಯಾಂಡ್ ವಾಶ್ ಮಾಡೋದು ಮತ್ತು ಆದಷ್ಟು ಸ್ಯಾನಿಟೈಸರ್ ಯೂಸ್ ಮಾಡೋದೆಲ್ಲ ಮಾಡ್ತಾ ಇರ್ತೇವೆ. ಸೊ ಆ ಮಗುನ ಯೂಶಲಿ ತಾನಾಗೆ ಮಗು ನೇರವಾಗಿ ತಾಯಿ ಹಾಲು ಕುಡಿಯೋಕೆ ಆಗೋ ಮಟ್ಟಕ್ಕೆ ಬಂದಾಗ ಯೂಶಲಿ ನಾವು ಡಿಸ್ಚಾರ್ಜ್ ಮಾಡ್ತೇವೆ. ಸೊ ಮನೆಗೆ ಹೋದ್ಮೇಲೆ ಅವರು ಅಷ್ಟೇ ಸ್ವಲ್ಪ ಕೇರ್ಫುಲ್ ತಗೋಬೇಕಾಗ್ತದೆ. ಯಾಕಂದ್ರೆ ನಾನು ಮೊದಲೇ ಹೇಳಿದಾಗೆ ಈ ಮಕ್ಕಳಿಗೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನಮ್ಮ ವಾತಾವರಣ ಸುತ್ತ ಎಲ್ಲ ಟೈಮಲ್ಲೂ ಈ ಆರ್ಗ್ಯಾನಿಸಮ್ಸ್ ಇದ್ದೇ ಇರುತ್ತೆ. ಸೊ ಬಟ್ ಮಗುದು ರೆಸಿಸ್ಟೆನ್ಸ್ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಈ ಥರದ ಮಕ್ಕಳಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ಯೂಶುವಲ್ ಆಗಿ ನಾವೇನು ಹೇಳ್ತೇವೆ ಅಂದರೆ ಮನೆಯಲ್ಲಿ ತಾಯಿ, ಮಗು ಮತ್ತು ಇನ್ಯಾರಾದ್ರೂ ಒಬ್ಬರು ಅದು ಮಗುವಿನ ಜೊತೆಗೆ ಹೆಲ್ಪ್ ಮಾಡುವಂಥದ್ದು ಯಾರೊಬ್ಬರು ಅಷ್ಟು ಜನ ಮಾತ್ರ ಅದು ಮಗುನ ಹ್ಯಾಂಡಲ್ ಮಾಡಿದರೆ ಒಳ್ಳೆಯದು. ಸೊ ತುಂಬ ಜನ ಬಂದು ಮಗುನ ವಿಸಿಟ್ ಮಾಡೋದು ಅಥವಾ ತುಂಬ ಜನ ಬಂದು ಮನೆಗೆ ವಿಸಿಟ್ ಕೊಡ್ತಾ ಹೋದರೆ ಅವಾಗ ಅವರಿಂದ ಮಗುಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸ್ ಇರ್ತದೆ. ಅದರಿಂದ ಸ್ವಲ್ಪ ಅಟ್ಲೀಸ್ಟ್ ಒಂದು 2.5-3 kg ಆಗೋವರೆಗಾದರೂ ಮಗುನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿದ್ರೆ ಒಳ್ಳೆಯದಾಗ್ತದೆ. ಅದೇ ಥರ ತಾಯಿ ಯೂಶುವಲಾಗಿ ಮಗು ಬೆಳವಣಿಗೆ ಆಗಿದ್ದಾಗ ಡೈರೆಕ್ಟಾಗಿ ಹಾಲು ಅಂದರೆ ನೇರವಾಗಿ ಎದೆ ಹಾಲು ಕುಡಿಸಿ, ಸೊ ಬೇರೆ ಕೆಲವು ಮೆಡಿಸಿನ್ಸ್ಗಳನ್ನು ಕೊಡೋ ಅವಶ್ಯಕತೆ ಇದ್ದರೆ ಅದೆಲ್ಲ ಕೊಟ್ಕೊಂಡು ಆದಷ್ಟು ಮಗುನ ಬೆಚ್ಚಗಿಡಬೇಕಾಗ್ತದೆ. ಯೂಶಲಿ ಅದು ಈ ಥರದ ಮಕ್ಕಳಿಗೆ ತಾವಾಗೆ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡುವಂಥ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಮಗುನ ಯಾವಾಗಲೂ ಬೆಚ್ಚಗೆ ಕವರ್ ಮಾಡಿ ಇಡಬೇಕಾಗ್ತದೆ. ಮತ್ತು ಎದೆ ಹಾಲು ಕುಡಿಸ್ಕೊಂಡು ಮತ್ತು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಇರಬೇಕಾಗ್ತದೆ. ಮತ್ತು ಇನ್ಫೆಕ್ಷನ್ನ ಆದಷ್ಟು ಮರದೇ ಇರೋ ಥರ ಕೇರ್ ತಗೊಳ್ಬೇಕಾಗ್ತದೆ. ಈ ಇನ್ಫೆಕ್ಷನ್ ಅವರಿಗೆ ಫ್ಯೂಚರಲ್ಲಿ ಅಂದರೆ ಅವ್ರು ದೊಡ್ಡದಾದ್ಮೇಲೆ ಕೂಡ ಬರ್ತದಾ? ಇಲ್ಲ, ಮಗು ಒಂದು ಮೆಚುರಿಟಿ ಲೆವೆಲ್ ಅಂದರೆ ಈಗ 9 ತಿಂಗಳು 9.5 ತಿಂಗಳ ನಂತರದವರೆಗೆ ಮೆಚುರಿಟಿ ಬಂದ ಮೇಲೆ ಸೊ ಬೇರೆ ಮಕ್ಕಳಿಗೆ ಎಷ್ಟು ಇನ್ಫೆಕ್ಷನ್ ಬರೋ ಚಾನ್ಸ್ ಇರುತ್ತೋ ಈ ಮಕ್ಕಳಿಗೆ ಕೂಡ ಅಷ್ಟೇ ಚಾನ್ಸ್ ಇರ್ತದೆ. ಮತ್ತು ಈ ಪ್ರೀಟಮ್ ಮಕ್ಕಳಿಗೆ ಇನ್ನು ಕೆಲವೊಂದು ಫಾಲೋಅಪ್ ಅಂತ ನಾವು ಹೇಳ್ತೇವೆ. ಅಂದರೆ ಒಂದ್ಸಲ ಡಿಸ್ಚಾರ್ಜ್ ಆಗಿ ಹೋದ್ಮೇಲೆ ಮತ್ತೆ ಬಂದು ನಮ್ಮ ಹತ್ರ ವಿಸಿಟ್ ಮಾಡ್ತಾ ಇರಬೇಕಾಗ್ತದೆ. ಅದರಲ್ಲಿ ನಾವು ಯೂಶಲಿ ಮಗು ತೂಕ ಜಾಸ್ತಿ ಆಗ್ತಾ ಇದೆಯಾ ಏನು ಅಂತ ನೋಡಲಿಕ್ಕೆ ಇದು ಮಾಡ್ತೇವೆ. ಫೀಡಿಂಗ್ ಎಲ್ಲ ಸರಿ ಆಗ್ತಾ ಉಂಟಾ, ಹಾಲೆಲ್ಲ ಸರಿಯಾಗಿ ಕುಡಿಸ್ತಾ ಇದ್ದಾರಾ ಏನು ಅಂತೇಳಿ.
ಅದೇ ಥರ ಈ ಮಕ್ಕಳಲ್ಲಿ ಇನ್ನು ಕೆಲವು ಈಗ ಕಣ್ಣಿನ ಬೆಳವಣಿಗೆ ಅದನ್ನು ಕೂಡ ಫಾಲೋ ಅಪ್ ಮಾಡಬೇಕಾಗ್ತದೆ. ಯಾಕಂದರೆ ಈ ಥರದ ಮಕ್ಕಳಲ್ಲಿ ಹುಟ್ಟಿದ ತಕ್ಷಣ ಮಗುಗೆ ಕಾಣುತ್ತಾ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕಣ್ಣಿನ ಬೆಳವಣಿಗೆ ಸರಿಯಾಗಿ ಇದೆಯಾ ಇಲ್ಲ ಅಂತೇಳಿ ಈಗ ನಾವು ಟೆಸ್ಟ್ ಮಾಡಿ ನೋಡ್ಬೋದು. ಮತ್ತು ಈ ಥರದ ಮಕ್ಕಳಲ್ಲಿ ಆ ಬೆಳವಣಿಗೆ ಸಾಧಾರಣ ರೀತಿಯಲ್ಲಿ ಆಗಲಿಲ್ಲ ಅಂತಂದರೆ ಅದಕ್ಕೆ ಮೊದಲೇ ಇಂಟರ್ವೆನ್ಷನ್ ಅಂತಂದರೆ ಮೊದಲೇ ಅದನ್ನು ಸರಿಯಾಗಿ ಮಾಡುವಂಥ ಇದು ಕೂಡ ಚಾನ್ಸಸ್ ಕೂಡ ಇದೆ. ಬಟ್ ಅದೇನೂ ಇಲ್ಲದೆ ನಾವು ಟೆಸ್ಟ್ ಮಾಡದೆ ಹಾಗೆ ಬಿಟ್ಬಿಟ್ರೆ ಕಣ್ಣು ಕಂಪ್ಲೀಟಾಗಿ ಮಗು ದೃಷ್ಟಿ ಕಳ್ಕೊಳ್ಳೋವಂಥ ಪ್ರಾಬ್ಲಮ್ ಕೂಡ ಇದೆ. ಹಾಗಾಗಿ ಕಣ್ಣಿನ ಟೆಸ್ಟ್ಗಳನ್ನು ಕೂಡ ರೆಗ್ಯುಲರ್ ಆಗಿ ಮಾಡಿಸ್ತಾ ಇರಬೇಕಾಗ್ತದೆ. ಮತ್ತು ಅದೇ ಥರ ಮಗುವಿನ ತೂಕ, ಉದ್ದ, ತಲೆ ಬೆಳವಣಿಗೆ ಅದೆಲ್ಲದನ್ನು ನಾವು ಯೂಶಲಾಗಿ ರೆಗ್ಯುಲರ್ ಆಗಿ ಒಂದು 15 ದಿವಸಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ ಬಂದು ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡ್ಲಿಕ್ಕೆ ಹೇಳ್ತೀವಿ. ಅದನ್ನು ಅವರು ಸ್ಟ್ರಿಕ್ಟಾಗಿ ಮಾಡಬೇಕು. ಮತ್ತು ಅಕಸ್ಮಾತ್ NICU ಇರುವಾಗ ಏನಾದರೂ ಮಗುವಿಗೆ ಪ್ರಾಬ್ಲಮ್ಸ್ ಆಗಿತ್ತು ಹಾಗೇನಾದರೂ ಇದ್ದರೆ ಫಿಸಿಯೋಥೆರಪಿ ಅಂತ ಹೇಳ್ತೇವೆ. ಅಂದರೆ ಮಗುವಿಗೆ ಎಕ್ಸಸೈಸಸನ್ನು ಸಣ್ಣ ಮಟ್ಟಿಗೆ ಸ್ಟಾರ್ಟ್ ಮಾಡೋದು, ಅದನ್ನೆಲ್ಲ ಮೊದಲೇ ಮಾಡಿದರೆ ಆವಾಗ ಮಗು ಮುಂದೆ ಬೆಳವಣಿಗೆ ಆಗ್ತಾ ಹೋದಾಗೆ ನಡೆಯುವಂಥದ್ದು ಅಥವಾ ಅದರ ಬೆಳವಣಿಗೆಯಲ್ಲಿ ತೊಂದರೆಗಳು ಕಾಣಿಸೋದು ಕಡಿಮೆ ಇರ್ತದೆ. ಇವರ ಫುಡ್ ಕನ್ಸಂಪ್ಷನ್ ಎಲ್ಲ ಹೇಗೆ ನಾರ್ಮಲ್ ಆಗಿ ಇರಬೇಕಾ ಅಥವಾ ಅವರಿಗೆ ಏನಾದರೂ ಡಯಟಿಂಗ್? ಇಲ್ಲ, ಆ ಥರದ್ದೇನೂ ಇಲ್ಲ. ಸೊ ತಾಯಿ ಹಾಲು ಯೂಶಲಿ ನಾವು ಫಸ್ಟ್ 6 ತಿಂಗಳವರೆಗೆ ಎದೆ ಹಾಲು ಮಾತ್ರ ಕೊಡಲಿಕ್ಕೆ ಹೇಳ್ತೇವೆ. ಸೊ ಅದನ್ನು ತಾಯಿ ಹಾಲು ಮಾತ್ರ ಕುಡಿಸಿದ್ರೆ ಸಾಕು. ಸೊ ಅದಲ್ಲದೆ ಬೇರೆ ಕೆಲವು ವಿಟಮಿನ್ ಮತ್ತು ವಿಟಮಿನ್ ಡಿ ಮತ್ತು ಕೆಲವು ಸಪ್ಲಿಮೆಂಟ್ಸನ್ನು ಕೊಡ್ತೇವೆ, ಅಷ್ಟು ಮಾತ್ರ ಕೊಟ್ಟರೆ ಸಾಕು. ಅದು ಬಿಟ್ಟರೆ ಬೇರೆ ಏನೂ ಕೂಡ ಅವಶ್ಯಕತೆ ಬರೋದಿಲ್ಲ, ತಾಯಿ ಹಾಲೇ ಸಾಕಾಗ್ತದೆ. ಓಕೆ ಡಾಕ್ಟರ್, ಮತ್ತು ಅವರ ಬ್ರೈನ್ ಬೆಳವಣಿಗೆ ಬಗ್ಗೆ ಏನಾದರೂ ಹೇಳ್ಬೋದು? ಹೌದು. ಸೊ ಈ ಮೊದಲೇ ನಾನು ಹೇಳಿದಾಗೆ ಈ ಮಕ್ಕಳಲ್ಲಿ ಅವರಿಗಿಂತ ಮುಂಚೆ ಹುಟ್ಟಿರೋದ್ರಿಂದ ಬ್ರೈನ್ ಕೂಡ ನಾರ್ಮಲ್ ರೀತಿಯಲ್ಲಿ ಬೆಳವಣಿಗೆ ಆಗಿರೋದಿಲ್ಲ. ಇನ್ನು ಆ ಪ್ರೊಸೆಸ್ಸಲ್ಲಿ ಅರ್ಧದಲ್ಲೇ ಇದಿರುತ್ತೆ, ಡೆಲಿವರಿ ಆಗಿರುತ್ತೆ. ಸೊ ಈ ಮಕ್ಕಳ ಬ್ರೈನ್ ತುಂಬ ಸಾಫ್ಟ್ ಇರುತ್ತೆ. ಸೊ ಹಾಗಾಗಿ ಈ ಥರದ ಮಕ್ಕಳಲ್ಲಿ ಕೆಲವು ಸಲ ತಲೆ ಒಳಗಡೆ ಏನೂ ಇದಿಲ್ಲದರೂ ಕೂಡ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರ್ತದೆ. ಅದು ಯೂಶಲಿ ನಾವು ಇನಿಷಿಯಲ್ ಕ್ರಿಟಿಕಲ್ ಅಂದರೆ ಹುಟ್ಟಿದ ತಕ್ಷಣ ಸ್ವಲ್ಪ ದಿನದ ಮಟ್ಟಿಗೆ ಆ ಥರದ ಚಾನ್ಸಸ್ ಜಾಸ್ತಿ. ಸೊ ಅದಲ್ಲದೆ ಮತ್ತು ಅಕಸ್ಮಾತ್ ಆ ಥರದ್ದು ಏನಾದರೂ ಬ್ಲೀಡಿಂಗ್ ಥರ ಏನಾದರೂ ಆದರೆ ಅದನ್ನು ರೆಗ್ಯುಲರ್ ಆಗಿ ನಾವು ಫಾಲೋಅಪ್ ಮಾಡಬೇಕಾಗ್ತದೆ. ಮತ್ತು ಮಗುಗೇನಾದರೂ ನಡೆಯೋಕ್ಕೆ ಆಗುವಂಥ ತೊಂದರೆ ಬರುತ್ತಾ ಅಥವಾ ಮುಂದೆ ಬೆಳವಣಿಗೆಯಲ್ಲಿ ತೊಂದರೆ ಬರುತ್ತಾ ಅಂತ ನೋಡಬೇಕಾಗುತ್ತೆ. ಸೊ ಅದೇ ಥರ ಈ ಮಕ್ಕಳದ್ದು ಬ್ರೈನ್ನಲ್ಲಿ ಮಗು ದೊಡ್ಡದಾಗ್ತಾ ಹೋದಾಗೇ ಸೊ ಅದು ನಾರ್ಮಲ್ ಆಗಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಕೆಲವುದು ಅವರಿಗಿಂತ ತುಂಬ ಮುಂಚೆ ಹುಟ್ಟಿರೋ ಮಕ್ಕಳಲ್ಲಿ ಹುಟ್ಟಿದ ನಂತರ ಬೆಳವಣಿಗೆ ನಾರ್ಮಲ್ ರೀತಿಯಲ್ಲಿ ಆಗೋದಿಲ್ಲ, ಸ್ವಲ್ಪ ಬೇರೆ ಥರ ಬೆಳವಣಿಗೆ ಆಗ್ತದೆ. ಆವಾಗ ಮಕ್ಕಳಿಗೆ ದೊಡ್ಡ ಆದಮೇಲೆ ಸ್ವಲ್ಪ ಅವರ ಇದರಲ್ಲಿ ಸ್ಕೂಲ್ ಹೋಗ್ಲಿಕ್ಕೆಲ್ಲ ಹೋಗುವಾಗ ಗೊತ್ತಾಗ್ತದೆ. ಅಂದರೆ ಮಗುವಿಗೆ ಕಲಿಯೋದ್ರಲ್ಲಿ ಸ್ವಲ್ಪ ತೊಂದರೆ ಇರ್ತದೆ ಅಥವಾ ನಡೆಯೋದ್ರಲ್ಲಿ ಸ್ವಲ್ಪ ತೊಂದರೆ ಇರ್ಬೋದು, ಅವ್ರ ಬುದ್ಧಿಶಕ್ತಿಯಲ್ಲಿ ಸ್ವಲ್ಪ ಕಡಿಮೆ ಬರ್ಬೋದು. ಬಟ್ ಅದನ್ನು ಮೊದಲೇ ನಾವು ಈಗ ರೆಗ್ಯುಲರ್ ಫಾಲೋಅಪ್ ಬಂದಾಗ ಮೊದಲೇ ನಾವು ಅದನ್ನು ಸ್ವಲ್ಪ ಕಂಡು ಹಿಡಿದು ಅದಕ್ಕೆ ಬೇಕಾದಂಥ ಫಿಸಿಯೋಥೆರಪಿ ಅಥವಾ ಕೆಲವು ಸಪೋರ್ಟಿವ್ ಕೇರ್ ಅಂತ ನಾವು ಹೇಳ್ತೇವೆ, ಅದನ್ನೆಲ್ಲ ಕೊಟ್ಟರೆ ಆವಾಗ ಸ್ವಲ್ಪ ಮಟ್ಟಿಗಾದರೂ ಅದನ್ನು ಸರಿ ಮಾಡಲಿಕ್ಕಾಗ್ತದೆ. ಹಾಂ ಡಾಕ್ಟರ್, ನೀವು ಕಾರ್ಯಕ್ರಮದ ಶುರುವಲ್ಲಿ ಎಕ್ಸ್ಟ್ರೀಮ್ ಪ್ರೀಟಮ್ ಬೇಬೀಸ್ ಬಗ್ಗೆ ಮಾತಾಡ್ತಿದ್ರಿ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಸಿಗ್ಬೋದು? ಅಂದರೆ ಒಂದು 28 ವಾರಕ್ಕಿಂತ ಮುಂಚೆ ಹುಟ್ಟಿರುವಂಥ ಮಕ್ಕಳು ನಾವು ಎಕ್ಸ್ಟ್ರೀಮ್ ಪ್ರೀಟಮ್ ಅಂತ ಹೇಳ್ಬೋದು. ನಮ್ಮ ಇದರಲ್ಲಿ ಈಗ ಒಂದು 26 ವಾರಕ್ಕಿಂತ ಕಡಿಮೆ ಅವಧಿಯಲ್ಲಿ ಹುಟ್ಟಿರುವಂಥ ಮಕ್ಕಳು ಯೂಶಲಿ ಬದುಕುವಂಥ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ. ಸೊ ಅಂದರೆ ಒಂದು 500 ಗ್ರಾಮ್ ಅಥವಾ 600 ಗ್ರಾಮ್ ಎಲ್ಲ ಇರುವಂಥ ಮಕ್ಕಳು ಕೂಡ ಡೆಲಿವರಿ ಆಗ್ತದೆ. ಬಟ್ ಆ ಮಕ್ಕಳು ಬದುಕಿ ಉಳಿದು ಮುಂದೆ ನಾರ್ಮಲ್ ಲೈಫ್ ಲೀಡ್ ಮಾಡುವಂಥ ಚಾನ್ಸಸ್ ತುಂಬ ಕಡಿಮೆ. ಬಟ್ ಅಲ್ಲಿ ಇಲ್ಲಿ ಅಪರೂಪಕ್ಕೆ ಕೆಲವು ಮಕ್ಕಳು ಇದಾಗಿ ಸರ್ವೈವ್ ಆಗಿದ್ದಾರೆ, ಮುಂದೆ ಸ್ವಲ್ಪ ನಾರ್ಮಲ್ ಆಗಿನೂ ಬೆಳ್ತಕೊಂಡು ಬರ್ತಾ ಇದ್ದಾರೆ. ಬಟ್ ಆ ಚಾನ್ಸಸ್ ತುಂಬ ಕಡಿಮೆ. ಬಟ್ ಒಂದು 27-28 ವಾರದಲ್ಲಿ ಹುಟ್ಟಿರುವಂಥ ಕೆಲವು ಮಕ್ಕಳು ಬದುಕುವಂಥ ಚಾನ್ಸಸ್ ಇರುತ್ತೆ. ಬಟ್ ಅದನ್ನು ನಾನು ಅವಾಗಲೇ ಹೇಳಿದಾಗೆ ಅದು ನಾರ್ಮಲ್ ಆಗಿ ಬದುಕುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆ. ಬಟ್ ಕೆಲವು ತೊಂದರೆಗಳು ಇದ್ದು ಬದುಕಿ ಇರುವಂಥ ಚಾನ್ಸ್ ಒಂದು 50-60% ಅಷ್ಟು ಚಾನ್ಸ್ ಇರ್ತದೆ. ಎಸ್ ಡಾಕ್ಟರ್, ಈಗ ಎನಪೋಯ ಹಾಸ್ಪಿಟಲಲ್ಲಿ ಪ್ರೀಟಮ್ ಬೇಬೀಸ್ ಬಗ್ಗೆ ಅವರ ಕೇರ್ ತಗೊಳ್ಳಿಕ್ಕೆ ಸೌಲಭ್ಯ ಇದೆಯಾ ಅಂತ? ಹೌದು, ನಾವು ಎನಪೋಯ ಹಾಸ್ಪಿಟ್ಲಲ್ಲಿ ನಮಗೆ NICU ಅಂತ ಇದೆ, ನಮ್ಮ ಡೆಡಿಕೇಟೆಡ್ NICU ಇದೆ. ಅಲ್ಲಿ ನಾವು ಇದುವರೆಗೆ ಸುಮಾರು ಈ ಥರ ಪ್ರೀಟಮ್ ಮಕ್ಕಳನ್ನೆಲ್ಲ ಕೇರ್ ಕೊಟ್ಟಿದ್ದೇವೆ. ಒಂದು 700-800 ಗ್ರಾಮ್ ಮಕ್ಕಳು ಕೂಡ ಸರ್ವೈವ್ ಆಗಿ ನಾರ್ಮಲ್ ಆಗಿ ಬೆಳವಣಿಗೆ ಆಗ್ತಾ ಮಾಳಿಗೆ ಹೋಗಿದ್ದಾರೆ. ಸೊ ಈಗಲೂ ಕೂಡ ಕೆಲವು ಮಕ್ಕಳಲ್ಲಿ NICU ಅಲ್ಲಿ ಇದ್ದಾರೆ. ಈಗಲೂ ಕೂಡ ಒಂದು 700-800 ಗ್ರಾಮ್ ತೂಕ ಇರುವಂಥ ಮಕ್ಕಳು ಕೂಡ ಇದ್ದಾರೆ. ಸೊ ಮತ್ತು ಅದಕ್ಕಿಂತ 1 kg 1.5 kg ಮಕ್ಕಳು ಆ ಥರದ್ದು ಎಲ್ಲ ಮಕ್ಕಳನ್ನ ನಾವು ಟ್ರೀಟ್ಮೆಂಟ್ ಕೊಡುವಂಥ ಫೆಸಿಲಿಟಿ ಉಂಟು ನಮಗೆ ಅಲ್ಲಿ. ಹೌದು, ಒಂದು ನಿಮ್ಮದು ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ಎಂದು ಹೇಳ್ಬೋದಾ? ಅದೇ ಒಂದು 800 ಗ್ರಾಮ್ ಇರುವಂಥ ಒಂದು ಮಗುನ ನಾವು ನೋಡಿದ್ವಿ. ಸೊ ಅದು ಯೂಶಲಿ ಅದೇ ಹುಟ್ಟಿದ ಮೇಲೆ ನಾನು ಹೇಳಿದಾಗೆ ಉಸಿರಾಡೋ ತೊಂದರೆ ಎಲ್ಲ ಸ್ವಲ್ಪ ಮಟ್ಟಿಗೆ ಇತ್ತು. ಬಟ್ ಆ ಮಗು ಆಲ್ಮೋಸ್ಟ್ ಸ್ವಲ್ಪ ಮಿನಿಮಮ್ ಸಪೋರ್ಟಲ್ಲೇ ಮಗು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಹೋಗಿತ್ತು. ಅದೇ ಥರ ಇನ್ನೊಂದು ಮಗು ಒಂದು 700-750 ಗ್ರಾಮ್ ಇರುವಂಥ ಮಗು
ತುಂಬ ಪ್ರಾಬ್ಲಮ್ಸ್ ಇತ್ತು ಮಗುಗೆ. ಫಸ್ಟಿಗೆ ಮೆಷಿನಲ್ಲಿ ಹಾಕಬೇಕಾಯಿತು, ಸುಮಾರು ಒಂದು 15-20 ದಿವಸ ವೆಂಟಿಲೇಟ್ರಲ್ಲಿ ಇತ್ತು. ಆಮೇಲೆ ಇನ್ಫೆಕ್ಷನ್ ಆಯಿತು, ಮತ್ತು ಸ್ವಲ್ಪ ಹಾಲು ಕುಡಿಸುವಾಗ ಜೀರ್ಣಶಕ್ತಿದು ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು. ಬಟ್ ನಿಧಾನವಾಗಿ ಅದನ್ನೆಲ್ಲ ನಾವು ಕೇರ್ ಕೊಟ್ಟ ಮೇಲೆ ನಿಧಾನವಾಗಿ ಇಂಪ್ರೂವ್ ಆಗಿ ಮಗು ಡಿಸ್ಚಾರ್ಜ್ ಆಗಿ ಈಗ ಮಗುಗೆ ಒಂದು 2-2.5 ವರ್ಷ ಇದೆ. ಮಗು ಆಲ್ಮೋಸ್ಟ್ ಒಂದು ನಾರ್ಮಲ್ ಮಗು ಥರನೇ ಬೆಳವಣಿಗೆ ಆಗ್ತಾ ಉಂಟು. ಸೊ ದಟ್ ವಾಸ್ ಅದು ಈಗ ಅಂತ ಮಕ್ಕಳು ಅವರ ಮೆಚುರಿಟಿ ಲೆವೆಲ್ಗೆ ಮುಟ್ಟಿದ ಮೇಲೆ ನಾರ್ಮಲ್ ಎಲ್ಲ ಮಕ್ಕಳ ಹಾಗೆ ಇರ್ಬೋದಲ್ಲ ಅವರಿಗೆ? ಅಂದರೆ ಈಗ ಎಕ್ಸ್ಟ್ರೀಮ್ಲಿ ಪ್ರೀಟಮ್ ಹೇಳಿದ್ನಲ್ಲ, ಒಂದು 28 ವೀಕ್ಸಿಂತ ಕಡಿಮೆ ಇರೋಂಥ ಮಕ್ಕಳು, ಸೊ ಅದೊಂದು 20-30% ಮಕ್ಕಳು ನಾರ್ಮಲ್ ಆಗಿನೇ ಬೆಳವಣಿಗೆ ಆಗ್ಬೋದು. ಸೊ ಆ ಥರ ಕಾಂಪ್ಲಿಕೇಶನ್ಸ್ ಏನು ಇಲ್ಲ ಅಂತಂದರೆ ಇಲ್ಲಿ ಇರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಏನು ಹೇಳ್ತೇವೆ ನಾವು, ನಾರ್ಮಲ್ ಮೂಮೆಂಟ್ಸಲ್ಲಿ ಸ್ವಲ್ಪ ತೊಂದರೆ ಬರ್ಬೋದು, ಅಥವಾ ಕಲಿಯೋ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಂದರೆ ನಾರ್ಮಲ್ ಇಲ್ಲದೆ ಇರ್ಬೋದು, ಸ್ವಲ್ಪ ಕಡಿಮೆ ಇರೋ ಚಾನ್ಸಸ್ ಇರ್ತದೆ. ಬಟ್ ಒಂದು 28 ವಾರಕ್ಕಿಂತ 29 ವಾರ ಅಥವಾ 30 ವಾರಕ್ಕಿಂತ ನಂತರ ಹುಟ್ಟಿರುವಂಥ ಮಕ್ಕಳಲ್ಲಿ ಯೂಶುವಲ್ ಆಗಿ ಏನು ಕಾಂಪ್ಲಿಕೇಶನ್ಸ್ ಆಗದೆ ಇದ್ದರೆ ನಾರ್ಮಲ್ ಲೈಟ್ ಲಿಫ್ಟ್ ಮಾಡ್ಬೋದು. ಎಸ್ ಡಾಕ್ಟರ್, ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ ಅಂತ? ಪ್ರೀಟರ್ಮ್ ಬೇಬೀಸ್ ಈಗ ನಮಗೆ ಪ್ರೀಟರ್ಮ್ ಬೇಬೀಸನ್ನು ಹ್ಯಾಂಡಲ್ ಮಾಡುವಂಥ ಅಂದರೆ ಕೇರ್ ಕೊಡುವಂಥ ಫೆಸಿಲಿಟೀಸ್ ಎಲ್ಲ ಈಗ ಇದೆ. ಸೊ ಪ್ರೀಟರ್ಮ್ ಅಂದರೆ ಅವರಿಗಿಂತ ಮುಂಚೆ ಮಗು ಹುಟ್ಟಿದ ತಕ್ಷಣವೇ ತುಂಬ ತೊಂದರೆ ಆಗೋಗುತ್ತೆ ಅಥವಾ ನಾರ್ಮಲ್ ಆಗಿರೋದಿಲ್ಲ ಅನ್ನೋಂಥ ಇದು ಇರಬಾರ್ದು. ಸೊ ಸಪೋರ್ಟಿವ್ ಕೇರ್ ಎಲ್ಲ ಕೊಟ್ಬಿಟ್ಟು ಮತ್ತು ಆಮೇಲೆ ಕೂಡ ಫಾಲೋಅಪ್ ಎಲ್ಲ ಕರೆಕ್ಟಾಗಿ ಮಾಡಿದರೆ ಅವರಿಗೂ ಕೂಡ ನಾರ್ಮಲ್ ಲೈಫ್ ಲೀಡ್ ಮಾಡುವಂಥ ಅವಕಾಶ ಇದೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ಪ್ರೀಟರ್ಮ್ ಬೇಬೀಸ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ರಿ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ಪ್ರೀಟರ್ಮ್ ಬೇಬೀಸ್ ಅಂದರೆ ಏನು, ಪ್ರೀ ಮೆಚುರಿಟಿ ಅಂದರೆ ಏನು, ಈ ಥರ ಮಕ್ಕಳು ಯಾಕೆ ಹುಟ್ಟುತ್ತಾರೆ, ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾರೆ ಅನ್ನೋದನ್ನು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.